ನನ್ನ ತುಳು ಗೆಳೆಯರು ಒಂದು ಸಾಹಿತ್ಯಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕಲಾಕೂಟವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಅಂಕುರಾರ್ಪಣದ ಸಂದರ್ಭದಲ್ಲೇ ತುಳು ಗೀತೆಗಳನ್ನು ಹಾಡುವುದರ ಮುಖಾಂತರವಾಗಿ ಆ ಸಮಾರಂಭ ಪ್ರಾರಂಭವಾಗಿದೆ. ಇಡೀ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ತುಳು ನಾಡವರು ಬೌದ್ಧಿಕವಾಗಿ ಬಹಳ ಚಟುವಟಿಕೆಯಿಂದ ಇರ್ತಕ್ಕಂಥವ್ರು, ಕ್ರಿಯಾತ್ಮಕವಾಗಿ ಸ್ಪಂದಿಸ್ತಕ್ಕಂಥವ್ರು, ಪಾದರಸದ ಚುರುಕು ಅವರಿಗೆಲ್ಲ. ಮುಂಬೈಯಲ್ಲಾಗ್ಬೋದು, ಬೆಂಗಳೂರಲ್ಲಾಗ್ಬೋದು, ಅಥವಾ ಕನ್ನಡ ನಾಡಿನ ಅಥವಾ ಬೇರೆ ವಿದೇಶಗಳ ಮೂಲೆಯಲ್ಲಿ ಅವರೇನಾದರೂ ಪ್ರಖ್ಯಾತಿಗೆ ಬಂದಿದ್ರೆ ಅವರ ಚಾಣಾಕ್ಷತೆಯ ಬುದ್ಧಿಯಿಂದ, ಅವರ ಬುದ್ಧಿಮತ್ತೆ ಅಷ್ಟು ಪ್ರಖರವಾಗಿ ಇರುತ್ತೆ. ಅಂಥವರು ಈ ಐಲೇಸ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಾಂಸ್ಕೃತಿಕವಾಗಿ ಇದನ್ನು ಹಮ್ಮಿಕೊಂಡು ಇಡೀ ಸಂಗೀತ ನಿರ್ದೇಶಕ ಹಾಗೂ ಗಾಯಕರಾಗಿರ್ತಕ್ಕಂಥ ಶ್ರೀ ರಮೇಶ್ ಚಂದ್ರ ಮುಂತಾದಂಥವರು ಇದಕ್ಕೆ ಸಹಕರಿಸೋದ್ರಿಂದ ಒಂದು ರೀತಿಯಲ್ಲಿ ಸಂಗೀತ ಸಂಜೆಗಳೇ ಏರ್ಪಾಟಾಗುತ್ತೆ. ನಮ್ಮ ಎಕ್ಸೈಡ್ ಲೈಫ್ ಇನ್ಶೂರೆನ್ಸಿನ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಸುಧಾಕರ್ ಶೆಟ್ಟಿಯವರು ಮೂಲತಃ ಅವರು ಒಳ್ಳೆಯ ಗಾಯಕ ಕೂಡ. ಅವರು ಇಂಥ ಸಮಾರಂಭಗಳಲ್ಲಿ ಹೆಚ್ಚು ಪಾಲ್ಗೊಳ್ತಾರೆ. ಅದೇ ರೀತಿಯಲ್ಲಿ ಕವಿ ಮಿತ್ರರಾಗಿರ್ತಕ್ಕಂಥ ತುಳು ಕವಿತೆಗಳನ್ನು ಬರೆಯುವ ಶಾಂತಾರಾಮ್ ಶೆಟ್ಟರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಾನು ಹೇಳಬೇಕಾದಂಥ ಸತ್ಯ ಒಂದಿದೆ. ತುಳುವನ್ನು 8ನೇ ಪರಿಚ್ಛೇದಕ್ಕೆ ಸಂವಿಧಾನದಲ್ಲಿ ಸೇರಿಸಬೇಕು ಅನ್ನುವ ಒಂದು ಆಂದೋಲನ ಪ್ರಾರಂಭ ಆದಾಗ ವೀರಪ್ಪ ಮೊಯ್ಲಿ ಅದಕ್ಕೆ ಬೆಂಬಲವನ್ನು ಕೊಟ್ಟರು. 2ನೇ ಸಹಿಯೇ ನಂದು. ನಾನು ಅದನ್ನು ಬೆಂಬಲಿಸಿದೆ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಸಂವಿಧಾನದಲ್ಲಿ ತುಳುಗೆ 8ನೇ ಪರಿಚ್ಛೇದದಲ್ಲಿ ಸೇರಿಸುವಂತಹ ಅವಕಾಶವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಮತ್ತು ತುಳು ನಾಡಿದೆಯಲ್ಲ, ಅದು ಕಲಾ ಸಂಪತ್ತು. ಅವರ ದೇವಸ್ಥಾನಗಳು ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಮಟ್ಟಿಗೆ ಕಲಾ ಕೌಶಲ ಅಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿ. ಆದ್ರಿಂದ ಕೋಟಿ ಚೆನ್ನಯ್ಯ ಅಂತಹ ಕಥಾವಸ್ತುವನ್ನು ಉಳ್ಳಂತಹ ಜಾನಪದೀಯ ಹಾಡುಗಾರಿಕೆ ಇರುವಂತಹ ಆ ಸಂಸ್ಕೃತಿ ಇದೆಯಲ್ಲ, ಅದರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ನಾನು ಕೋಟಿ ಚೆನ್ನಯ್ಯ ಮೆಚ್ಚಿಕೊಂಡಂಥವನು, ಹಾಗೆ ಪಾಡದನಗಳನ್ನು ಕೂಡ ಮೆಚ್ಚಿಕೊಂಡಂಥವನು. ಆದ್ದರಿಂದ ತುಳು ಸಂಸ್ಕೃತಿ ನಿಜವಾಗಿಯೂ ಕೂಡ ಒಂದು ಸುವರ್ಣ ಘಟ್ಟದಲ್ಲಿದೆ ಅಂತ ಅನಿಸುತ್ತೆ. ಎಲ್ಲ ತುಳು ನಾಡವರಿಗೆ, ಎಲ್ಲ ನನ್ನ ತುಳು ಸ್ನೇಹಿತರಿಗೆ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭ ಕಾಮನೆಗಳನ್ನು ಹೇಳ್ತೇನೆ. ನನ್ನ ಮಾತನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. Please subscribe to our channel, press the bell icon, watch the video, also comment down below. Thank you. Ailesa. ಎಂಕಲ್ನ ಚಾನೆಲ್ ಸಬ್ಸ್ಕ್ರೈಬ್ ಮಲ್ಪಲೆ, ಬೆಲ್ ಬಟನ್ ಒತ್ತುಲೆ, ವಿಡಿಯೋ ತೂಲೆ, ಕಮೆಂಟ್ ಪಾಡ್ಲೆ. ಸುಲ್ಮೆಲು ನಮ್ಮ ಐಲೇಸ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ವಿಡಿಯೋ ನೋಡಿ, ಕಮೆಂಟ್ ಮಾಡಿ. ವಂದನೆಗಳು.